ಅಲ್ಲ, ಹಾಡಿನ ಮಧ್ಯೆ ನೀವು ಶಾಸ್ತ್ರೀಯ ಸಂಗೀತದ ಮಧ್ಯೆ ಮತ್ತೇನಾದರೂ ಗಿಮಿಕ್ ಮಾಡಿ ಜನರನ್ನು ಆಕರ್ಷಿಸುವಂಥ ಪ್ರಯತ್ನಗಳು ನಿತ್ಯಾನಂದ್ರ ಅವರು ಏನಾದರೂ ಮಾಡ್ಬೋದಾ? ಅಂದರೆ ಮಾಡಬಹುದಾ ಅಂತ ನಾವು ಕೇಳಿದರೆ ಅಂದರೆ ಈಗ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕಡೆಯಿಂದ ಜವಾಬ್ದಾರಿ ಏನು ಅಂತಂದರೆ ಶುದ್ಧವಾದಂತಹ ಶಾಸ್ತ್ರೀಯ ಸಂಗೀತವನ್ನು ಕಿವಿಗಳಿಗೆ ನೀಡುವ ಹಾಗೆ ಮಾಡುವಂಥದ್ದು. ಈಗ ಉದಾಹರಣೆಗೆ ನಾನು ಚಿಕ್ಕನ್ನಲ್ಲಿ ಕೇಳಿದ್ದೆ, ನನ್ನ ಸಂಗೀತದ ಬೆಳವಣಿಗೆಯ ಸಂದರ್ಭದಲ್ಲಿ ಕೆ ವಿ ನಾರಾಯಣ ಸ್ವಾಮಿಯವರು, ಆಮೇಲೆ ಇನ್ನು ನಮ್ಮ ಆಲತ್ತೂರು ಬ್ರದರ್ಸ್, ಶೆಮ್ಮಂಗುಡಿ ಶ್ರೀನಿವಾಸ ಅಯ್ಯರು, MS ಸುಬ್ಬಲಕ್ಷ್ಮಿ, ಆ ಸಂಗೀತವನ್ನು ಕೇಳುವಾಗ ನಾವೆಲ್ಲ ತುಂಬಾ ಅದು ಬಿಟ್ಟು ದೂರ ಬಂದ ಹಾಗೆ ನಮಗೆ ಅನ್ನಿಸ್ತದೆ. ಆದ್ರೆ ಅದನ್ನ ಕೇಳದೇ ಇರುವಂತ ಈಗ ಯುವ ಜನಾಂಗ ಉಂಟು, ಅವ್ರು ಈಗಿನ ಸಂಗೀತವನ್ನೇ ಖುಷಿ ಪಡ್ತಾ ಇದ್ದಾರೆ. ಹಾಗಾದ್ರಿಂದ ಅವರಿಗೆ ಅದನ್ನು ಕೇಳಿಸಬಹುದಾದಂತ, ಈಗ ಸಾಧ್ಯವಾದಷ್ಟು ನಾನು ಯಂಗ್ಸ್ಟರ್ಸ್ಗೆ ಹೇಳ್ತೇನೆ, ನೀವು ಈ ಒಂದು 10 ಮಂದಿ ಕಲಾವಿದರಿದ್ದಾರೆ, ಅವರ ಸಂಗೀತವನ್ನು ಸಾಧ್ಯ ಆದಷ್ಟು ಕೇಳಿ, ಆವಾಗ ನಿಮ್ಗದು ಏನು ಅಂತ ಗೊತ್ತಾಗ್ತದೆ ಅಂತ. ಇಲ್ಲ ಅಂತಾದರೆ ಜನಾಕರ್ಷಣೆಯೇ ಮುಖ್ಯ ಅಂತ ಅಂದ್ಬಿಟ್ಟು ಅದರ ಮೂಲ ಸತ್ವವನ್ನು ನಾವು ಕಳ್ಕೊಳ್ಳುವ ಅಪಾಯ ಇದೆ. ಕಳೆದುಕೊಳ್ಳುವಂತ ಅಪಾಯ ಇದೆ. ಅದಕ್ಕೆ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕಾಗ್ತದೆ, ಅಂದ್ರೆ ಸಮಾಜ ಜಾಗೃತರಾಗಿರ್ಬೇಕಾಗ್ತದೆ. ಎಸ್, ಈ ಹಾಡುಗಳ ಬಗ್ಗೆ ಹೇಳಿ ಸರ್. ಅಲ್ಲ, ಇವತ್ತು ನಾನು ಅಬ್ಸರ್ವ್ ಮಾಡಿದಾಗೆ ಇವನ್ ಹೊರಗಿನ ದೇಶದಲ್ಲಿ ನಮ್ಮ ಆರ್ಟಿಸ್ಟ್ಗಳು ಸ್ವಲ್ಪ ಆದ್ರೂ ಹೀಗೆ ಗಿಮಿಕ್ಸ್ ಮಾಡ್ಲಿಕ್ಕೆ ಹೋದ್ರೆ, ಏನೋ ಒಂದು ಅಟ್ರಾಕ್ಷನ್ ಸಲುವಾಗಿ ಮಾಡ್ಲಿಕ್ಕೆ ಹೋದ್ರೆ, ಅಲ್ಲಿಯವರು ಕೂಡ ಈಗ ಅದು ಕ್ರಿಟಿಸೈಸ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಪ್ಯೂರ್ ಮ್ಯೂಸಿಕ್ ಬೇಕಾಗಿದೆ, ವಿದೌಟ್ ಗಿಮಿಕ್ಸ್ ಇಲ್ಲದೆ. ಯಾಕಂದ್ರೆ ಅವರು ಅದೆಲ್ಲ ಮಾಡಿ ಅವ್ರಿಗೆ ಎಲ್ಲೋ ಬೇರೆ ಕಡೆ ಅವ್ರು ಬಂದಾಗಿದೆ. ಸೊ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ. ಈಗ ಅವ್ರಿಗೆ ಸಿಂಪಲ್ ಒಳ್ಳೆ ಟ್ರೆಡಿಷನಲ್ ಮ್ಯೂಸಿಕ್ ಅವರು ಈಗ ಕಲಿಬೇಕಾದ್ರೆ ಟ್ರೆಡಿಷನಲ್ ಸ್ಟೈಲಲ್ಲೇ ಕಲಿತು ಅವರೆಲ್ಲ ನಾವೇ ಈಗ ಇನ್ನೊಂದು ಫ್ಯೂಚರಲ್ಲಿ ಅವ್ರ ಹತ್ರ ಹೋಗಿ ಕಲಿಯೋ ಸಂದರ್ಭ ಬರಬಹುದು ಅಂತ ಅನಿಸ್ತದೆ ಕೆಲವು. ಅಷ್ಟು ಲೆವೆಲ್ಗೆಲ್ಲ ನುಡಿಸ್ತಾ ಇದ್ದಾರೆ. ಅಂದ್ರೆ ನಾವು ಹಾಡಿದ್ದೆ ಹಾಡು, ಮಾತಾಡಿದ್ದೆ ಮಾತು, ಹೇಳಿದ್ದೆ ಸಾಹಿತ್ಯ ಹಾಗೆ ನಡೆಯೋದಿಲ್ಲ ಈಗ. ಕೇಳೋರು ಇದ್ದಾರೆ ಅಂತ ಆಯಿತು, ಗಿಮಿಕ್ಗಳೆಲ್ಲ ನಡೆಯೋದಿಲ್ಲ ಎನ್ನುವಂಥದ್ದು ಒಳ್ಳೆ ವಿಚಾರ. ಈಗ ಸಂಗೀತದ ಪ್ರಚಾರಕ್ಕೆ ಅಂದರೆ ಅದರ ಸಂಗೀತದ ವಿಚಾರ ಬಂದಾಗ ಇತ್ತೀಚೆಗೊಬ್ಬರು ಹೇಳಿದರು, ಶಾಸ್ತ್ರೀಯ ಸಂಗೀತದ ಬಗ್ಗೆ ಮಾತಾಡ್ತಾ ಹೋದಾಗ, ಅದು ಹಾಡುಗಳು ಏನಿದೆ, ಗಾಯನ ಏನು ಮಾಡ್ತೀವಿ, ತಮಿಳಿನಲ್ಲಿರುತ್ತೆ, ತೆಲುಗಿನಲ್ಲಿರುತ್ತೆ, ನಮಗೆ ಅರ್ಥ ಆಗೋದಿಲ್ಲ. ಕನ್ನಡದಲ್ಲಿ ಆ ರೀತಿಯ ಶಾಸ್ತ್ರೀಯ ಸಂಗೀತಗಳನ್ನು ಅಥವಾ ಹಿಂದಿಯಲ್ಲಿ ಆ ರೀತಿ ಮಾಡಲಿಕ್ಕೆ ಏನಾದರೂ ಸಾಧ್ಯತೆಗಳಿದೆ ಆಕರ್ಷಕ ಮಾಡಲಿಕ್ಕೆ? ನಿತ್ಯಾನಂದ್ರ ಅವರೇ. ಎಸ್, ಮುಖ್ಯವಾಗಿ ಸಂಗೀತದ ಸತ್ವ ಏನು ಅಂತ ಹೇಳೋದನ್ನು ನಾವು ನೋಡಬೇಕು. ಅದು ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದಲ್ಲ. ಅದು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬೇರೆ ಬೇಕಾದಷ್ಟಿದೆ. ನಾವೆಲ್ಗಳನ್ನು ನಾವು ಓದ್ಬೋದು. ಇದು ಇರುವುದು ಅನುಭವಕ್ಕಿರುವಂಥದ್ದು. ನಾನೊಂದು ಸರಳವಾಗಿ ಹೇಳ್ತೇನೆ, ಈ ನನ್ನ ಅನುಭವದಲ್ಲಿ ಆಗಿದ್ದು, ಈ ಮಕ್ಕಳನ್ನ ನಾವು ಬೀಚಿಗೆ ಕರ್ಕೊಂಡು ಹೋದ್ರೆ ಅರ್ಧ ಗಂಟೆ ಆದ್ರೂ ವಾಪಸ್ ಬರೋದಿಲ್ಲ. ಅಲ್ಲೇ ನೀರಲ್ಲಿ ಇದ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ನಿಮ್ಗೇನು ಅರ್ಥ ಆಯ್ತು ಅಂತ ಕೇಳಿದ್ರೆ ಆ ಮಗು ಏನು ಹೇಳ್ತದೆ ಹೇಳಿ? ಅದೇ ರೀತಿ ಒಂದು ಸೂರ್ಯೋದಯವನ್ನು ನೋಡ್ತೇವೆ, ವಾ ಅಂತ ಹೇಳ್ತೇವೆ. ನಿಮ್ಗೇನು ಗೊತ್ತಾಗಿದೆ, ಅದೆಷ್ಟು ದೂರ ಇದೆ ಸೂರ್ಯ ಗೊತ್ತಾ ನಿನಗೆ, ಅಲ್ಲಿ ಟೆಂಪರೇಚರ್ ಏನು ಅಂತ ಗೊತ್ತಾ ಅಂತ ಕೇಳಿದರೆ ಆಗ ಆನ್ಸರ್ ಇಲ್ಲ ನಮ್ಮಲ್ಲಿ. ಹಾಗಾದ್ರಿಂದ ಸಂಗೀತವೂ ಕೂಡ ಅದು ಅನುಭವಕ್ಕಿರುವಂಥದ್ದು ಹೊರತು ಅದು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದಲ್ಲ. ಅನುಭವಕ್ಕಿರುವಂಥದ್ದು. ನೀವು ಬೇಕಾದ್ರೆ ಒಂದು ಉದಾಹರಣೆ, ನಿಮ್ಮ ಮನೆಯಲ್ಲಿ ಸಣ್ಣ ಮಗು ಇದ್ರೆ, ಅಥವಾ ಈಗ ನಮ್ಮ ವ್ಯೂವರ್ಸ್ಗೆ ಹೇಳ್ತೇನೆ ನಾನು, ಯಾರ ಮನೆಗಳಲ್ಲಿ ಸಣ್ಣ ಮಗು ಇದೆ, ಮಗು ದಿವಸಕ್ಕೊಮ್ಮೆ ಅಳದೇ ಇರುವುದಿಲ್ಲಲ್ಲ, ಅಳ್ಳಬೇಕಲ್ಲ. ನೀವು ಸುಮ್ಮನೆ ಆ ಮಗುವಿಗೆ ಗೊತ್ತಿಲ್ಲದ ಹಾಗೆ ಹಿಂದುಗಡೆ ಒಂದು ಕರ್ನಾಟಕ ಸಂಗೀತವೋ ಹಿಂದೂಸ್ತಾನಿ ಸಂಗೀತವೋ ಒಂದು ಸಣ್ಣ ಪೀಸ್ ಹಾಕಿ ನೋಡಿ, ಆ ಮಗು ತಕ್ಷಣ ಅಳುವುದನ್ನು ನಿಲ್ಲಿಸ್ತದೆ, ಹಿಂದೆ ತಿರುಗಿ ನೋಡ್ತದೆ, ಏನೋ ಕಳ್ಕೊಂಡದಿದೆ, ನನಗೆ ಸಿಕ್ಕಿಬಿಟ್ಟಿತ್ತು ಅಂತ ಹೇಳುವ ಹಾಗೆ. ಇದು ಬೇಕಾದ್ರೆ ನೀವು ಪ್ರಾಕ್ಟಿಕಲ್ ಆಗಿ ನೋಡಿ ಇದನ್ನು. ನಾನು ಯಾಕಂದ್ರೆ ಇದನ್ನು ಪ್ರೂವ್ ಮಾಡಿ ನೋಡಿ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ, ಆಯ್ತಾ? ಯಾವುದಾದ್ರು ಒಂದು ಮಗು ನಿದ್ರೆ ಮಾಡ್ತಾ ಇಲ್ಲ ಅಂತಾದರೆ ಆ ಮಗುವಿಗೆ ನೀವು ಸಂಗೀತವನ್ನು ಕೇಳುವಂತ ಅಭ್ಯಾಸ ಮಾಡ್ಕೊಳ್ಳಿ. ಆ ಮಗು ಮಾಡುವ ನಿದ್ರೆಯ ಗುಣಮಟ್ಟ ಏನು ಅಂತ ನೋಡಿ ನೀವು. ಸರಿ. ಹಾಗಾದ್ರಿಂದ ಸಂಗೀತ ಅರ್ಥ ಮಾಡಿಕೊಳ್ಳಿಕ್ಕಿರುವಂಥದ್ದಲ್ಲ. ಅಂದ್ರೆ ಭಾಷಾ ತೊಡಕು ಇಲ್ಲ ಅಂತ ಹೇಳ್ತೀರಿ ನೀವು? ಭಾಷೆಯ ಅವಶ್ಯಕತೆ ಇಲ್ಲ. ಈಗ ನಾನು ಎಷ್ಟೋ ತ್ಯಾಗರಾಜರ ಕೃತಿಗಳನ್ನು ನಾನು ಕೇಳ್ತಾ ಇದ್ದೇನೆ. ಬಹುಶಃ ಎಲ್ಲ ತ್ಯಾಗರಾಜರ ಒಂದು ಕೃತಿಯ ಪೂರ್ತಿ ಅರ್ಥ ನನ್ಗೆ ಗೊತ್ತಿಲ್ಲ. ಹಿಂದೂಸ್ತಾನಿ ಸಂಗೀತದಲ್ಲಿ ನಾವು ಬಡ ಖ್ಯಾಲ್ ಅಂತ ಹೇಳ್ತೇವೆ, ಗಂಟೆ ಕಟ್ಲೆ ಹಾಡ್ತೇವೆ, ಅದರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ಅಂದ್ರೆ ಅರ್ಥ ಇಲ್ಲ ಅಂತ ನಾನು ಹೇಳೋದಲ್ಲ, ಆದ್ರೆ ಅದಕ್ಕಿಂತ 100 ಪಾಲು ಅದರಲ್ಲಿರುವ ಸಂಗೀತವನ್ನ ನಾವು ಆಸ್ವಾದಿಸ್ತೇವೆ. ಹಾಗಾದ್ರಿಂದ ಇಲ್ಲಿ ಸಾಹಿತ್ಯ ಅನ್ನುವಂಥದ್ದು, ಈಗ ನಾವು ಹೂವನ್ನ ಹೇಗೆ ಒಂದು ಹಗ್ಗದ ಮೂಲಕ ನೇಯ್ತೇವೋ, ಹಗ್ಗ ಎಲ್ಲಿಂದ ಬಂದದ್ದು, ಯಾಕೆ ಬಂತು, ಅದು ಅವಶ್ಯಕತೆ ಇಲ್ಲ ನಮಗೆ. ನಾವು ಹೂವಿನ ಮಾಲೆ ತಗೊಳ್ತಾ ಇದ್ದೇವೆ, ಅದರಲ್ಲಿ ಇರೋದು ಸಂಗೀತ. ಹಾಗಾದ್ರಿಂದ ಸಂಗೀತಕ್ಕೆ ಸಾಹಿತ್ಯ
ಹಾಗೆ ಅಂತ ಅರ್ಥ ಮಾಡ್ಕೊಳ್ಬಾರದು ಅಂತ ನಾನು ಹೇಳ್ತಾ ಇಲ್ಲ. ಸರಿ. ಅರ್ಥ ಮಾಡ್ಕೊಂಡ್ರೆ ಅದರಿಂದ ಬೇರೆ ಬೆನಿಫಿಟ್ಗಳಿದೆ. ಮತ್ತೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವತ್ತು ನೂರಾರು ದಾರಿಗಳಿದೆ. ಇವತ್ತು ನಾವು ಮೊಬೈಲ್ಗೆ ಹೋದರೆ ಪ್ರತಿಯೊಂದು ಕೃತಿಯ ಅರ್ಥವನ್ನು ಕೂಡ ಅದು ಇನ್ ಡೀಟೇಲ್ ಕೊಡ್ತದೆ. ಹಾಗಾದ್ರಿಂದ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಅದು ನನ್ನ ತಪ್ಪೇ ಹೊರತು ಅದು ಬೇರೆ ಯಾವುದರ ದೋಷ ಕೂಡ ಅಲ್ಲ. ಭಾಷಾ ತೊಡಕು ಇಲ್ಲ ಅಂತ ಎನ್ನುವಂಥದ್ದು ನೀವು ಹೇಳ್ತೀರಿ ಹಾಗಾದ್ರೆ? ಹೌದು. ಇವತ್ತು ತೆಲುಗು ಸಾಹಿತ್ಯ ಇದೆ. ಯಾವುದೇ ಕೃತಿಗಳನ್ನು ನೀವು ಎಂದರು ಮಹಾನುಭಾವುಲು ಅರ್ಥಕ್ಕೆ ಮೀನಿಂಗ್ ಕೊಡಿ ಅಂತ ಕೇಳಿದ್ರೆ ಗೂಗಲ್ ಇವತ್ತು ಎಲ್ಲ ಕೊಡ್ತದೆ. ಹಾಗಾದ್ರಿಂದಾಗಿ ತಿಳ್ಕೊಂಡು ಕೇಳಬಹುದು. ಹಾಗಿದ್ರೆ ಅಂಥವರಿಗೆ ಇಷ್ಟ ಆಗಿಯೂ ಕೇಳುವಿಕೆಗೆ ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಆಸಕ್ತಿ ಇದ್ರೆ ತಿಳ್ಕೊಳ್ಬಹುದು. ಹೌದು, ಆಸಕ್ತಿ ಇದ್ರೆ ತಿಳ್ಕೊಳ್ಬಹುದು. ಒಳ್ಳೆ ವಿಚಾರ. ಈಗ ಸಂಗೀತದ ಪ್ರಚಾರಕ್ಕೆ ಈಗ ನಮ್ಮಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು, ಯಾವ ಯೋಚನೆಗಳನ್ನು ಮಾಡಿದ್ದೀರಿ? ರಫೀಕನ್ ಅವರು ಈಗ ಸೇವೆಯಲ್ಲಿದ್ದೀರಿ, ಆ ಪ್ರಚಾರಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಅಂತ? ಅಂದರೆ ನೀವು ಒಂದು ಸಂಸ್ಥೆ ಅಂತ ಹೇಳ್ತಾ ಇಲ್ಲ, ನಾನು ಹೀಗೆ ಜನರಲ್ ಆಗಿ ಅಂದರೆ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳಿಗೆ. ಹೌದು. ಇವತ್ತಂತೂ ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಇದೆಲ್ಲ ತುಂಬ, ಯೂಟ್ಯೂಬ್ ಇದೆಲ್ಲ ಈಗ ಅವ್ರವ್ರದ್ದು ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಒಂದು ಒಳ್ಳೆ ದಾರಿ ಇದೆ. ಸೊ ಅವರು ಯಾರು ಒಬ್ಬರು ಕರೆದು ಅಲ್ಲೇ ಪರ್ಫಾರ್ಮ್ ಮಾಡಿನೇ ತೋರಿಸ್ಬೇಕಂತೇನಿಲ್ಲ ಇವತ್ತು. ಸೊ ಯೂಟ್ಯೂಬಲ್ಲಿ ಒಂದು ರೆಕಾರ್ಡಿಂಗ್ ಮಾಡಿ ಹಾಕ್ಬೋದು, ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ನಿಮ್ಮ ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ನೀವು ಮಾಡ್ಬೋದು. ಮಾಡಿ ಹಾಕಿದರೆ ಜನರು ಕೇಳ್ತಾರೆ, ನಿಮ್ಮ ಸ್ಟ್ಯಾಂಡರ್ಡ್ ಏನಂತ ಗೊತ್ತಾಗ್ತದೆ. ಸೊ ಪ್ರಚಾರಕ್ಕೆ ಇದೆಲ್ಲ ಸಾಧನೆ ಸಾಕಷ್ಟಿದೆ. ಅಂದರೆ ಯೂಟ್ಯೂಬ್ ಮೂಲಕ ಮಾಡಬಹುದೇನೋ? ಹೌದು, ತುಂಬಾ ಈಸಿ ಇದೆ ಅದು. ನಿತ್ಯಾನಂದ ಅವರು ಯಾವ ಕೋವಿಡ್ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಮಾಡಿದ್ರಿ ಆ ಸಂದರ್ಭದಲ್ಲಿ ಆನ್ಲೈನಲ್ಲಿ? ಸರ್, ಆವಾಗ ಬಹುಶಃ ನಾವು 2018 ಅಂತ ಕಾಣ್ತದೆ, ನಾವು ಈ ಫ್ಲೈಓವರ್, ಸುರತ್ಕಲ್ ಫ್ಲೈಓವರ್ನ ಕೆಳಗೆ ಉದಯರಾಗ ಅಂತ ಪ್ರಾರಂಭ ಮಾಡಿದ್ವು. ಸುರತ್ಕಲ್ನ ನಾಗರಿಕ ಸಲಹಾ ಸಮಿತಿ ಮತ್ತು ನಾವು ಸೇರ್ಕೊಂಡು ಮಾಡಿದ್ದು. ಸರಿ. ಅದು ನಡೀತಾ ಇತ್ತು. ಅದರ ಮಧ್ಯದಲ್ಲಿ 20ಕ್ಕೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಸ್ವಲ್ಪ ಮಟ್ಟಿಗೆ ಯಾವುದೋ ನನ್ನ ಮಗ ವಿಭು ಅವ ಫೇಸ್ಬುಕ್ಕಲ್ಲಿ ಕೆಲವೇನೋ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದ. ಹಾಗೆ ಒಂದು ದಿವಸ ಕರೆದು ಕೇಳಿದೆ, ನಾವೇನಾದರೂ ಈ ಕಚೇರಿಗಳನ್ನು ಆನ್ಲೈನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಅಂದರೆ ಒಂದು ಕಚೇರಿ ಫಿಕ್ಸ್ ಆಗಿತ್ತು, ಫಿಕ್ಸ್ ಆಗಿ ಅದು ಕೋವಿಡ್ನಿಂದ ಕ್ಯಾನ್ಸಲ್ ಆಯಿತು. ಸರಿ. ನನಗೊಂದು ಏನು ಅಂತಂದರೆ, ನನಗೆ ತುಂಬ ಬೇಸರ ಆಗೋದೇನು ಅಂದರೆ, ಈ ಮಕ್ಕಳಿಗೆ ನಾವು ಕೇಳಿ ಪ್ಲಾಟ್ಫಾರ್ಮ್ ಕೊಡದೇ ಇದ್ರೆ, ಪ್ಲಾಟ್ಫಾರ್ಮ್ ಮಿಸ್ ಆದರೆ ಯಾಕೋ ತುಂಬ ಬೇಸರ ಆಗೋದು. ಸರಿ. ಸೊ ಒಂದು ದಿವಸ ಅವ್ನು ಕರೆದು ಕೇಳಿದೆ, ಮಾಡ್ಬೋದಾ ಅಂತ. ಮಾಡುವ ಅಂತ ಹೇಳಿದ. ಅಲ್ಲಿಂದ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಯಾವುದು ಫೇಸ್ಬುಕ್ ಕಾನ್ಸರ್ಟ್ಸ್ ಅಂತ ಹೇಳುವಂಥದ್ದು. ಅದು ಎಲ್ಲಿ ತನಕ ಹೋಯ್ತು ಅಂತಂದರೆ, ದಿವಸಕ್ಕೆ 2-3 ಕಚೇರಿಗಳು ಆದದ್ದು ಉಂಟು. ಆಮೇಲೆ ವಿದ್ಯಾಭೂಷಣರ ಕಚೇರಿಗೆ 1000 ಕ್ರಾಸ್ ಆಗಿದೆ ನಮ್ಮದು ವ್ಯೂವರ್ಸ್. ಯಾರು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸರಿ. ಎಂತೆಂಥ ದೊಡ್ಡ ದೊಡ್ಡ ಜನಗಳೆಲ್ಲ ಬಂದು ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ನಮಗೆ ಡಿಮಾಂಡ್ ಕೇಳ್ತಾ ಇದ್ರು, ಕಚೇರಿ ಕೊಡಿ ನಮಗೆ ಅಂತ. ಸೊ ಇಂಥದ್ದೆಲ್ಲ ಆವಾಗ ನಡೆದಿತ್ತು. ಬಟ್ ಈ ಪಬ್ಲಿಸಿಟಿಗೆ ನನಗೇನು ಅನಿಸೋದು ಅಂತಂದರೆ, ಒಂದನೇದಾಗಿ ನನ್ನ ಸುತ್ತ ಫಿಸಿಕಲಿ ನಾನು ಹೇಳ್ತಾ ಇದ್ದೇನೆ, ನನ್ನ ಪಕ್ಕದ ಮನೆ ಇರ್ಬೋದು, ಸ್ವಲ್ಪ ದೂರದ ಮನೆ, ಅವರಲ್ಲಿ ಈ ಕಲೆಯ ಬಗ್ಗೆ ಆಸಕ್ತಿಯನ್ನು ಹೆಚ್ಚುವಾಗಿ ಮಾಡಬೇಕು. ನನ್ನ ಸರೌಂಡಿಂಗ್ಸ್, ಆವಾಗ ನಾನು ಹೆಚ್ಚು ಕಂಫರ್ಟ್ ಆಗಿರಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ. ನಾವು ಆ ಕೆಲಸವನ್ನು ಈಗಲೂ ಮಾಡ್ತಾ ಇದ್ದೇವೆ, ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್. ಈಗಲೂ ಅದು ಆ ಪ್ರೊಸೆಸ್ ನಡೀತಾ ಉಂಟು. ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ, ಉದಾಹರಣೆಗೆ ನಾನು ಪ್ರತಿ ಪ್ರೋಗ್ರಾಮ್ ಆಗುವಾಗಲೂ ಕೂಡ ಫೋನ್ ಮಾಡಿ ಕರಿತೇನೆ ಕೆಲವರನ್ನ. ಒಬ್ರು ಹೇಳ್ತಾರೆ, ಒಂದು 30 ಸರ್ತಿ ನಿತ್ಯಾನಂದ್ರ ನೀವು ಫೋನ್ ಮಾಡಿದ್ದೀರಿ, ಒಂದು ಸರ್ತಿಯೂ ನಾನು ಬರಲಿಲ್ಲ, ಬಟ್ ಇವತ್ತು ನೀವು ಫೋನ್ ಮಾಡುವಾಗ ಏನೋ ಫ್ರೆಶ್ ಆಗಿ ನನಗೆ ಕರೆಯುವ ಹಾಗೆ ನೀವು ಕರಿತಾ ಇದ್ದೀರಿ ಅಂತ. ಅದು ನನ್ನ ಅಭ್ಯಾಸ. ನಾನು ಯಾವಾಗಲೂ ಹೇಳೋದುಂಟು, ಬಾರದಿರುವುದಕ್ಕೆ ಕಂಪ್ಲೇಂಟ್ ಇಲ್ಲ, ಬರುವುದಕ್ಕೆ ಅಪ್ರಿಸಿಯೇಷನ್ ಉಂಟು ಅಂತ. ಖಂಡಿತ ಖಂಡಿತ. ಹಾಗಾದ್ರಿಂದ ನಮ್ಮಲ್ಲಿ ಆ ಒಂದು ಹಠ ಮತ್ತು ತಾಳ್ಮೆ ಇದ್ರೆ, ನಮ್ಮ ಸುತ್ತ ನನಗನ್ನಿಸ್ತದೆ ಒಬ್ಬ ವ್ಯಕ್ತಿ ತನ್ನ ಸುತ್ತ ಇರುವಂಥ 25 ಮಂದಿಯನ್ನ, ಸರಿ, ಒಂದು ಕಲೆ, ನಾನು ಬರೀ ಸಂಗೀತಕ್ಕೆ ಇದನ್ನು ಸೀಮಿತಗೊಳಿಸುವುದಿಲ್ಲ, ಭಾರತೀಯ ಕಲೆಗಳ ಬಗ್ಗೆ ಆಸಕ್ತಿ ಹುಟ್ಟುವಾಗ ಮಾಡಿದರೆ ಅವನ ಲೈಫ್ ಸಾರ್ಥಕ ಅಂತ ನಾನು ಹೇಳ್ತೀನಿ. ಹೌದು, ಆಸಕ್ತಿ ಹುಟ್ಟುವಾಗೆ ಮಾಡುವಂತಹದ್ದು. ಅದರಲ್ಲಿ ಕಾಲೇಜುಗಳಲ್ಲಿ ನೋಡಿ ಸಾಕಷ್ಟು ವಿಭಾಗಗಳಿರ್ತದೆ, ಸಾಂಸ್ಕೃತಿಕ ವಿಭಾಗಗಳು, ಆದರೆ ಶಾಸ್ತ್ರೀಯ ಸಂಗೀತದ ವಿಭಾಗಗಳು ಸ್ವಲ್ಪ ಕಡಿಮೆನೆ. ಅದರ ಬಗ್ಗೆ ಒಂದು ಪ್ರಯತ್ನಗಳಾಗಬೇಕು. ನಾವು ಕಾಲೇಜುಗಳಲ್ಲಿ ನೋಡ್ತೇವೆ, ಫ್ಯಾಷನ್ ಇರುತ್ತೆ, ಆಮೇಲೆ ಬೇರೆ ಬೇರೆ ವಿಭಾಗಗಳಿರ್ತದೆ. ಈ ಶಾಸ್ತ್ರೀಯ ಸಂಗೀತ ಸಂಬಂಧ ಹಾಗೆ ಯಾವುದಾದ್ರು ಅಕಾಡೆಮಿಗಳಿದೆ ಸರ್ ನಮ್ಮಲ್ಲಿ? ಇಲ್ಲಿ ಅಂದರೆ ರಿಜಿಸ್ಟರ್ಡ್ ಅಕಾಡೆಮಿ ಅಂತ ಕರ್ನಾಟಕದಲ್ಲಿ ಇದೆಯೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಹಿಂದೂಸ್ತಾನಿಯಲ್ಲಿ ಎಕ್ಸಾಮ್ಸ್ ಕೊಡಲಿಕ್ಕೆ ಸೆಂಟರ್ಸ್ ಇದೆ. ಸರಿ. ಆದರೆ ರಿಜಿಸ್ಟರ್ಡ್ ಅಕಾಡೆಮಿ ಇರಲಿಕ್ಕಿಲ್ಲ, ಎಲ್ಲ ಪ್ರೈವೇಟ್ ಆಗಿ ಕಲಿಸ್ತಾ ಇದ್ದಾರೆ. ಸೊ ಹಾಗೆಲ್ಲ ಇದೆ. ಮತ್ತು
ಕೆಲವೊಮ್ಮೆ ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದನೂ ಸ್ವಲ್ಪ ಅಫಿಲಿಯೇಷನ್ ಮಾಡಿ ಏನೋ ಟ್ರೈ ಮಾಡಿದ್ರು. ಸೊ ಅದು ಮತ್ತೆ ಏನೋ ಕೊಲ್ಯಾಪ್ಸ್ ಆಯ್ತು ಕಾಣ್ತದೆ, ಏನೋ ಮುಂದೆ ಬರೋದಿಲ್ಲ. ಸೊ ಹಾಗಾಗಿ ರಿಜಿಸ್ಟರ್ಡ್ ಯಾವುದು ಇಲ್ಲಿ ಇಲ್ಲ. ಹೌದು. ನಿಜಾನಂದ ಅವರೇ, ಇದು ಆನ್ಲೈನಲ್ಲಿ ಕಲಿಸುವಂತಹದ್ದು ಪ್ರಾರಂಭ ಆಗಿದೆ ಅಲ್ಲ ಈಗ, ಅದು ಎಷ್ಟು ಪರಿಣಾಮಕಾರಿ? ಈಗಿನ ಕಾಲಕ್ಕೆ ನಾವು ಕಾಲಕ್ಕೆ ಬೇಕಾದಾಗ ನಾವು ಹೊಂದಿಕೊಂಡು ಹೋಗ್ಬೇಕಾದ್ದು ನಮ್ಮ ಧರ್ಮ. ಅದು ಇಲ್ಲಾಂದ್ರೆ ಕಲೆ ಉಳಿಯೋದಿಲ್ಲ ಅಷ್ಟೇ. ಈಗ ನಿಮಗೆ ಗೊತ್ತಿರ್ಬೋದು, ಸುಮಾರು 50 ವರ್ಷದ ಹಿಂದೆ ನಾನು ಮಾಣಿ ಭಾಗವತರನ್ನೇ ಹೇಳೋದಿದ್ರೆ ಅವರು ಮನೆಗೆ ಹೋಗಿ ಸಂಗೀತ ಪಾಠ ಮಾಡ್ತಾ ಇದ್ರು. ಅವಾಗ ಆ ಕ್ರಮ ಹಾಗಿತ್ತು. ಆಮೇಲೆ ಇನ್ನು ಕೆಲವು ಹೇಗಿತ್ತು ಅಂತಂದ್ರೆ ಶಿಷ್ಯ ಗುರುಗಳ ಮನೆಗೆ ಬಂದು, ಅದು ಗುರುಕುಲ ಪದ್ಧತಿ ಅಂತ, ಗುರುಗಳ ಸೇವೆ ಮಾಡಿ ಸಂಗೀತ ಕಲಿಯೋದು ಎರಡನೇದು. ಅವ ತೋಟಕ್ಕೆ ನೀರು ಹಾಕೋದು, ಆಮೇಲೆ ಮನೆ ಕೆಲಸ ಮಾಡೋದು, ಈ ಚಾಕರಿಗಳನ್ನ ಮಾಡಿಕೊಂಡು ಗುರು ಸೇವೆ ಮಾಡಿಕೊಂಡು ಗುರುಕುಲ ಪದ್ಧತಿ ಅಂತ ಇತ್ತು. ಅದಾದ್ಮೇಲೆ ಮತ್ತೆ ಸಂಗೀತ ಶಾಲೆಗಳು ಪ್ರಾರಂಭ ಆಯ್ತು. ಆ ಶಾಲೆಗಳಿಗೆ ವಿದ್ಯಾರ್ಥಿಗಳು ಬರುವಂಥದ್ದು, ಅದು ಕಲಿಯುವಂಥದ್ದಾಯ್ತು. ಅದಾದ್ಮೇಲೆ ಮತ್ತೆ ವರ್ಕ್ಶಾಪ್ಗಳು ಅಂತ ಹೇಳೋ ಕಾನ್ಸೆಪ್ಟ್ ಬಂತು. ಯಾಕೆಂತಂದ್ರೆ ಮೊದಲು ನಮ್ಮಲ್ಲಿ ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ಸೇರಿದ್ರೆ ಅವ ಮತ್ತೆ ನೀನು ಪೂರ್ತಿ ಕಲ್ತಿದ್ದಿ ಹೋಗು ಅಂತ ಹೇಳುವಲ್ಲಿವರೆಗೆ ಇನ್ನೊಬ್ಬ ಗುರುವಿನ ಸಂಗೀತ ಕಚೇರಿಯೂ ಕೇಳಲಿಕ್ಕಿಲ್ಲ. ಆ ರೀತಿಯ ಕಂಡೀಷನ್ಗಳಿತ್ತು. ಅದಕ್ಕೆ ಬೇರೆ ಕಾರಣಗಳಿದೆ, ಬಹುಶಃ ಸಮಯದ ಅಭಾವ ಇದ್ರೆ ನಾನು ಅದನ್ನು ವಿವರಿಸೋದಕ್ಕೆ ಹೋಗೋದಿಲ್ಲ. ಆದರೆ ಅದು ಬದಲಾಗಿದೆ ಇವಾಗ ವರ್ಕ್ಶಾಪ್ಗಳು ಬಂದ ಮೇಲೆ ಅವ ಯಾವುದೇ ಗುರುಗಳ ಹತ್ರ ಕಲೀಲಿ, ಆ ವರ್ಕ್ಶಾಪ್ಗಳಿಗೆ ಹೋಗಿ ಸೇರುವಂತ ಅಭ್ಯಾಸ ಪ್ರಾರಂಭ ಆಯಿತು. ಈಗ ನಾವು ಚೆಂಗಲ್ಪೇಟೆ ರಂಗನಾಥ್ ಅಂತ ಹೇಳಿದ್ವಿ 2000 ಅದು ಬಂದಾಗ ಇಲ್ಲಿಯ ಹಲವಷ್ಟು ಗುರುಗಳು ನಮಗೆ ವಿರೋಧ ಮಾಡಿದ್ದಾರೆ. ಯಾಕೆ ಬರ್ಬೇಕು ಅವ್ರು ಇಲ್ಲಿಗೆ, ಇಲ್ಲಿ ನಾವಿಲ್ವಾ ಅಂತ ಕೇಳಿದ್ದಾರೆ. ಆದ್ರೆ ಅದಕ್ಕೆ ಆಮೇಲೆ ಕಾಲವೇ ಉತ್ತರ ಕೊಟ್ಟಿದೆ. ಹಾಗಾದ್ರಿಂದ ಈಗ ಬರುವಂತ ಏನು ಫೇಸ್ಬುಕ್ ಅಲ್ಲಿ ಇದು ಆನ್ಲೈನ್ ಅಲ್ಲಿ ಸಂಗೀತ ಕಲಿಯುವಂಥದ್ದು ಅದು ಈಗಕ್ಕೆ ತೀರಾ ಅವಶ್ಯಕ. ಮತ್ತೆ ಅದರಿಂದಾಗಿ ತುಂಬಾ ಮಂದಿ ಕಲಾವಿದರು ಆರ್ಥಿಕವಾಗಿ ಕೂಡ ಈಗ ಸದೃಢರಾಗಿದ್ದಾರೆ. ಉದಾಹರಣೆ ನಾನು ಹೇಳ್ತೇನೆ, ಈಗ ಹಲವಷ್ಟು ಗುರುಗಳಿಗೆ ಅಮೆರಿಕ ಅಥವಾ ಬೇರೆ ವಿದೇಶಗಳಲ್ಲಿ ವಿದ್ಯಾರ್ಥಿಗಳಿರೋದು. ಇಲ್ಲಿ ಅವರು ರೂಪಾಯಿ ಕೊಡೋದು, ಅವರಲ್ಲಿ ಡಾಲರ್ ಕೊಡ್ತಾ ಇದ್ದಾರೆ. ಹಾಗಾದ್ರಿಂದಾಗಿ ಯಾರು ಕೂಡ ಈಗ ತುಂಬಾ ಸ್ಟೇಬಲ್ ಆಗಿದ್ದಾರೆ. ಹಾಗಾದ್ರಿಂದ ತಪ್ಪಲ್ಲ. ಮತ್ತು ನಾನು ಸ್ವಲ್ಪ ಎಕ್ಸಾಜರೇಷನ್ ನೀವು ತಿಳ್ಕೊಳ್ಬಹುದು. ಮುಂದಕ್ಕೆ ನಿನ್ನ ಗುರು ಅಂತ ಕೇಳಿದ್ರೆ AI ಇಸ್ ಮೈ ಗುರು ಅಂತ ಹೇಳುವಂತ ಕಾಲವು ಬರಬಹುದು. ಆಮೇಲೆ ಇನ್ನೊಂದು ಇದಕ್ಕೆ ಆಡ್ ಆಗಿ ಹೇಳ್ತೇನೆ, ತುಂಬಾ ಗಂಭೀರವಾಗಿ ಸಂಗೀತವನ್ನ ಕಲಿತು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡುವಂತ ಬೆಸ್ಟ್ ಆರ್ಟಿಸ್ಟ್ಗಳದ್ದು ಲಿಸ್ಟ್ ಮಾಡಿದ್ರೆ ಮೋರ್ ದೆನ್ 50% ನಿಮಗೆ ಅಮೆರಿಕದಲ್ಲಿರುವಂತ ವಿದ್ಯಾರ್ಥಿಗಳು ಸಿಗ್ತಾರೆ. ಅವರೆಲ್ಲ ಆನ್ಲೈನ್ ನಲ್ಲಿ ಕಲ್ತವ್ರು, ಗುರುಗಳನ್ನು ನೋಡಿರೋದಿಲ್ಲ, ಆದ್ರೆ ಸಂಗೀತ ಕಲ್ತಿರ್ತಾರೆ. ಈಗ ಇಬ್ಬರಿಗೂ ಒಂದು ಪ್ರಶ್ನೆ ಕಾರ್ಯಕ್ರಮದ ಮುಕ್ತಾಯದ ಸಂದರ್ಭದಲ್ಲಿ. ರಫೀಕ್ ಖಾನ್ ಅವರೇ, ಕರಾವಳಿ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತದ ಭವಿಷ್ಯವೇನು ಅಂತ ಅನಿಸ್ತದೆ ನಿಮ್ಗೆ ಇಲ್ಲಿ? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತೆ ಲಾಸ್ಟ್ 30-35 ಇಯರ್ಸಿಂದ ಬೆಳೆದು ಬಂದ ರೀತಿ ನೋಡಿದರೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ. ಸೊ ಆಕ್ಟಿವಿಟೀಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು. ಆದರೆ ನಾವು ಮೊದಲು ಹೇಳಿದಾಗೆ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದಾರೆ, ಗುರುಗಳೂ ಜಾಸ್ತಿ ಇದ್ದಾರೆ, ಎಕ್ಸಾಮ್ ಸೆಂಟರ್ಸ್ ಆಗಿದೆ. ಸೊ ಮತ್ತೆ ಟೆಕ್ನಾಲಜಿ ಇರೋದ್ರಿಂದ ಕೇಳಲಿಕ್ಕೆ ಎಲ್ಲ, ಮತ್ತೆ ಇಲ್ಲಿನ ವರ್ಕ್ಶಾಪ್ಸ್ಗಳು ಕೂಡ ನಡೀತಾ ಇದ್ದೇವೆ. ಸೊ ಹಾಗಾಗಿ ಒಂದು ರೀತಿ ಬೆಳವಣಿಗೆ ನಡೀತಾ ಇದೆ. ಸೊ ಸ್ಕೋಪ್ ತುಂಬಾ ಚೆನ್ನಾಗಿದೆ. ಈಗ ಕರ್ನಾಟಕ ಸಂಗೀತ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಅವಕಾಶಗಳು ಇದೆ. ಇನ್ನೂ ಬೇಕು. ನಾನು ಅದನ್ನು ಮುಗೀತು ನಮ್ದು ಕೆಲಸ ಅಂತ ನಾನು ಹೇಳೋದಿಲ್ಲ. ನಮ್ಮ ಮುಂದೆ ಹಲವಷ್ಟು ಚಾಲೆಂಜಸ್ ಇದೆ. ನಾನು ಯಾವುದೊಂದು ಫೇಲ್ಯೂರ್ ಅಂತ ಹೇಳೋದಿಲ್ಲ. ಅದೆಲ್ಲವೂ ಕೂಡ ನಮಗೆ ಮುಂದೆ ಕೆಲಸ ಮಾಡಲಿಕ್ಕಿರುವಂತ ಒಳ್ಳೆ ವೇದಿಕೆಗಳು. ಹಾಗಾದ್ರಿಂದಾಗಿ ಹೆಚ್ಚು ಹೆಚ್ಚು ವೇದಿಕೆಗಳನ್ನು ನಾವು ತಯಾರು ಮಾಡಬೇಕು. ಖಂಡಿತವಾಗಿ ಒಳ್ಳೆ ಭವಿಷ್ಯ ಇದೆ ಕರ್ನಾಟಕ ಸಂಗೀತಕ್ಕೆ. ಈ ಕಾರ್ಯಕ್ರಮ ಮುಗಿಸುವ ಹೊತ್ತು ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನಿತ್ಯಾನಂದರಾವ್ ಅವರು ಏನು ಸಲಹೆಗಳನ್ನು ಕೊಡ್ತೀರಿ ಕಾರ್ಯಕ್ರಮ ಮುಗಿಸುವ ಮೊದಲು? ಒಂದು ಭಾರತೀಯ ಕಲೆಗಳು, ಅದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಹಿಂದೂಸ್ತಾನಿ, ಕರ್ನಾಟಕ ಯಾವುದೇ, ಇದೆಲ್ಲವೂ ಕೂಡ ಆಧ್ಯಾತ್ಮಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ದಾರಿಗಳು. ಆಧ್ಯಾತ್ಮ ಅಂತಂದ್ರೆ ಕಣ್ಮುಚ್ಚಿ ಕೂತ್ಕೊಳ್ಳೋದು ಅಂತಲ್ಲ ಅದರ ಅರ್ಥ. ನಮ್ಮ ಪ್ರತಿ ಕ್ಷಣವನ್ನು ಕೂಡ ನಾವು ಆನಂದ ಪಡುವಂಥದ್ದು. ಅದು ಮಕ್ಕಳಿಂದ ಹಿಡಿದು ಇವತ್ತು ಈ ಲೋಕವನ್ನು ಬಿಟ್ಟು ಹೋಗುವಲ್ಲಿವರೆಗೆ ಕೂಡ ಅದು ತೀರಾ ಅವಶ್ಯಕವಾದಂಥದ್ದು. ಹಾಗಾದ್ರಿಂದಾಗಿ ಏನು ಹೇಳೋದು, ಶಾರ್ಟೆಸ್ಟ್ ರೂಟ್ ಟು ರೀಚ್ ದ ಅಚೀವ್ಮೆಂಟ್ ಈಸ್ ಇಂಡಿಯನ್ ಫೈನ್ ಆರ್ಟ್ಸ್. ಹಾಗಾದ್ರಿಂದಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನು
ಪಡೀಲೇಬೇಕು ಅಂತ ಹೇಳೋದು ನನ್ನ ಅಭಿಪ್ರಾಯ. ರಫೀಕ್ ಖಾನ್ ಅವರು ತಮ್ಮ ಒಂದು ನಾನೇನು ಹೇಳ್ತೇನೆ ಅಂದರೆ ಸ್ಪೆಷಲಿ ಪೇರೆಂಟ್ಸಿಗೆ ಹೇಳಬೇಕಂತ ಬಯಸ್ತೇನೆ. ಯಾಕಂದರೆ ಈ ಟ್ರೆಂಡ್ ನೋಡಿದರೆ ಮಂಡೇ ಕರಾಟೆ ಕ್ಲಾಸ್, ಟ್ಯೂಸ್ಡೇ ಸ್ವಿಮ್ಮಿಂಗ್ ಪೂಲ್, ಥರ್ಸ್ಡೇ ಮತ್ತು ಯಾವುದೋ ಬೇರೆ ಕ್ರಿಕೆಟು ಅದು ಇದು ಅಂತ ಹೇಳಿ ಎಲ್ಲ ಆ್ಯಕ್ಟಿವಿಟೀಸ್ಗೆ ಹಾಕ್ತಾರೆ. ಸೊ ಇಲ್ಲ ಹೋಗಲಿ ಪರವಾಗಿಲ್ಲ, ಆದರೆ ಅದರಲ್ಲೇ ಮ್ಯೂಸಿಕ್ ಕೂಡ ಸೇರಿಸ್ಕೊಂಡು ಅದು ಕೂಡ ಅದರ ಹಾಗೇನೆ ಅಂತ ತಿಳ್ಕೊಳ್ತಾರೆ. ಸೊ ಅದಕ್ಕೆ ಏನು ಒಂದು ಲೆವೆಲಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು, ಯಾವ ಥರ ಅದಕ್ಕೆ ಒಂದು ಬೆಳೆಸಬೇಕು ಅಂಥದ್ದು ಪಾಪ ಅವ್ರಿಗೂ ಕಲ್ಪನೆ ಇಲ್ಲ. ನಾನು ಅವ್ರಿಗೆ ಇದು ಅಂತಲ್ಲ, ಕಂಪ್ಲೇಂಟ್ ಅಂತಲ್ಲ. ಸರಿ. ಸೊ ಅವರು ಕೂಡ ಇದು ಸ್ವಲ್ಪ ಮಕ್ಕಳಿಗೆ ಅವ್ರದ್ದು ಯಾವ ಇದರಲ್ಲಿ ಜಾಸ್ತಿ ಆಸಕ್ತಿ ಇದೆ ಆ ಒಂದು ಅವರು ಅಬ್ಸರ್ವ್ ಮಾಡಿ ಅವರಿಗೆ ಆ ಫೀಲ್ಡಲ್ಲಿ ಸ್ವಲ್ಪ ಎನ್ಕರೇಜ್ ಮಾಡಿದರೆ, ಈಗ ನಿಜವಾಗ್ಲೂ ಮ್ಯೂಸಿಕ್ ಇರುವಂಥ ಸ್ಟೂಡೆಂಟಿಗೆ ಸ್ವಿಮ್ಮಿಂಗ್ ಆಗಲಿ ಕರಾಟೆ ಆಗಲಿ ಅದೆಲ್ಲ ಹಾಕಿದರೆ ಅವನದು ಏನು ಒಂದು ಯಾವುದರಲ್ಲಿ ಅವನು ಬೆಳಿಬೋದು, ಅದು ಸ್ವಲ್ಪ ಕಟ್ಔಟ್ ಆಗ್ತದೆ. ಸೊ ಹಾಗಾಗಿ ನಾನು ಅವರಿಗೆ ಆ ಪಾಯಿಂಟನ್ನು ಅವ್ರು ಇಟ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡಿದರೆ ನಿಜವಾಗ್ಲೂ ತುಂಬ ಸಾಧನೆಗಳನ್ನು ಮಾಡಬಹುದು. ಒಳ್ಳೆ ವಿಚಾರಗಳನ್ನು ಹೇಳಿದ್ದೀರಿ.